ಕಳೆದ ಕೆಲ ದಿನಗಳಿಂದ ಕಾರ್ಕಳದ ಜನತೆಯಲ್ಲಿ ಆತಂಕ ಮೂಡಿಸಿದ್ದ ಕಾಳಿಂಗ ಸರ್ಪವನ್ನು ಅನಿಲ್ ಪ್ರಭು ಸೆರೆ ಹಿಡಿದಿದ್ದಾರೆ. ಅನಂತಶಯನ ತೆಳ್ಳಾರ್ ರಸ್ತೆಯ ವಕೀಲರ ಮನೆಯೊಂದರ ಬಳಿ ತಿರುಗಾಡುತ್ತಿದ್ದುದನ್ನು ಪುರಸಭಾ ಸದಸ್ಯ ಶುಭಧರ್ ಗಮನಕ್ಕೆ ತಂದಿದ್ದು ಕೂಡಲೇ ಅನಿಲ್ ಪ್ರಭು ಅವರನ್ನು ಸಂಪರ್ಕಿಸಿ ಕಾಳಿಂಗ ಸರ್ಪವನ್ನು ಸೆರೆ ಹಿಡಿಯಲಾಗಿದೆ. ಈ ಸಂದರ್ಭ ಮಾತನಾಡಿದ ಪುರಸಭಾ ಸದಸ್ಯ ಶುಭಧರ್, ಅನೇಕ ಸಮಯಗಳಿಂದ ಕಾಳಿಂಗ ಸರ್ಪಗಳು ನಗರದ ಪ್ರದೇಶಕ್ಕೆ ಬರಲು ಆರಂಭಿಸಿವೆ. ಅದನ್ನು ಹಿಡಿಯುವ ಸೂಕ್ತ ಕ್ರಮ ಇಲಾಖೆಯಿಂದ ಆಗಬೇಕು ಅಥವಾ ಇಲಾಖೆಯಿಂದಲೇ ಅನಿಲ್ ಪ್ರಭುರಂತವರಿಗೆ ಅಧಿಕೃತವಾಗಿ ಹಾವು ಹಿಡಿಯುವ ಅವಕಾಶ ಮಾಡಿಕೊಟ್ಟು ಆದೇಶ ಕೊಡಬೇಕು. ಇಲ್ಲದಿದ್ದರೆ ವಿಷಕಾರಿ ಹಾವು ಹಿಡಿಯುವ ಸಂದರ್ಭ ಪ್ರಾಣಾಪಾಯ ಆಗುವ ಸಾಧ್ಯತೆ ಇರುತ್ತೆ. ಅನಿಲ್ ಪ್ರಭು ಅವರಿಗೆ ಭದ್ರತೆ ಒದಗಿಸಿಕೊಡಬೇಕು ಹಾಗೂ ಸರ್ಕಾರದಿಂದ ಸಂಬಳ ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ಹೇಳಿದರು. ಈ ಪರಿಸರದಲ್ಲಿ ಕಾಳಿಂಗ ಸರ್ಪವೊಂದು ತಿರುಗಾಡ್ತಾ ಜನರಿಗೆ ಆತಂಕವನ್ನು ಉಂಟು ಮಾಡಿದ್ದು. ನಮ್ಮ ಉರಗ ತಜ್ಞರಾಗಿರುವ ಅನಿಲ್ ರವರು ತುಂಬ ಪ್ರಯತ್ನ ಮಾಡಿದ್ರು ಅದನ್ನು ಹಿಡಿಲಿಕ್ಕೆ, ಆದರೆ ಸಿಕ್ಕಲಿಲ್ಲ. ಇವತ್ತು ಕೆಲವು ದಿವಸಗಳ ನಂತರ ಇವತ್ತು ವಕೀಲರಾಗಿರುವ ಅನಿಲ್ ರವರ ಮನೆ ಕಾಂಪೌಂಡಲ್ಲಿ ಕಾಳಿಂಗ ಸರ್ಪ ಕಂಡು ಬಂದಿದೆ. ಅವರು ತಕ್ಷಣ ನಮ್ಮ ಗಮನಕ್ಕೆ ತಂದಾಗ ನಾವು ಅನಿಲ್ ಪ್ರಭುವನ್ನು ಸಂಪರ್ಕಿಸಿ ಅನಿಲ್ ಪ್ರಭು ಇವತ್ತು ಬಂದು ಅದನ್ನು ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸೋದೇನು ಹೇಳಿದರೆ, ಅನೇಕ ಸಮಯಗಳಿಂದ ಕಾಳಿಂಗ ಸರ್ಪ ಈಗ ನಗರ ಪ್ರದೇಶಕ್ಕೆ ಆಗಮಿಸಲಿಕ್ಕೆ ಪ್ರಾರಂಭ ಆಗಿದೆ. ಅದನ್ನು ಹಿಡಿಯುವ ಒಂದು ಸೂಕ್ತವಾದ ಕ್ರಮವನ್ನು ಇಲಾಖೆಯಿಂದ ಮಾಡಬೇಕು. ಅಥವಾ ಈ ಇಲಾಖೆ ಈ ಅನಿಲ್ ಪ್ರಭು ಅಂತವರಿಗೆ ಒಂದು ಅಧಿಕೃತವಾಗಿ ಈ ಹಾವು ಹಿಡಿಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಒಂದು ಆದೇಶ ಕೊಟ್ಟರೆ ಅವರು ಸುಲಭವಾಗಿ ಹಿಡಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದ್ರೆ ಇಂಥ ಒಂದು ವಿಷಸರ್ಪಿತ ಹಾವು ಹಿಡಿದ್ರೆ ಅವರ ಒಂದು ಜೀವನಕ್ಕೂ ಕೂಡ ತುಂಬ ತೊಂದರೆ ಆಗ್ತದೆ, ಅವರಿಗೂ ಕೂಡ ಭದ್ರತೆ ಇಲ್ಲ ಆಗ್ತದೆ. ಅವರು ಅನೇಕ ಸಾರಿ ಹಾವುಗಳಿಂದ ಕಚ್ಚಿಸಿಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವಂಥದ್ದು ಮತ್ತು ಅವರು ಜೀವನ ಮರಣದ ಹೋರಾಟದ ನಡುವೆ ಹೋರಾಟ ಮಾಡಿದ್ದನ್ನು ನಾವು ಕೂಡ ಕೊಂಡಿದ್ದೇವೆ. ಅದರಿಂದ ಅರಣ್ಯ ಇಲಾಖೆಯಲ್ಲಿ ನಮ್ಮ ಮನವಿ ಇಷ್ಟೇ, ತಾವು ಅಧಿಕೃತವಾಗಿ ಒಂದು ಅನಿಲ್ ಪ್ರಭುರವರಿಗೆ ಒಂದು ಹಾವು ಹಿಡಿಯುವ ರೀತಿಯಲ್ಲಿ ಒಂದು ಆದೇಶಗಳನ್ನು ಕೊಟ್ಟು ಅವರು ಹಿಡಿಯುವಾಗೆ ಮಾಡಬೇಕು ಮತ್ತು ಅವರಿಗೆ ಸರ್ಕಾರದ ವತಿಯಿಂದ ಏನಾದರೂ ಒಂದು